ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ಕೊರೋನಾ ಆಘಾತವನ್ನ ಕೊಟ್ಟಿದೆ. 16 ಪ್ರಕರಣಗಳು ಇವತ್ತು ಬೆಳಕಿಗೆ ಬಂದಿರುವಂತದ್ದು. ಏರ್ಲಿಫ್ಟ್ನ ಹೊಡೆತ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಪ್ಪಳಿಸಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಬೆಳಗ್ಗಿನ ಹೆಲ್ತ್ ಬುಲೆಟಿನ್ನಲ್ಲಿ ಬಹಿರಂಗಗೊಂಡಿದೆ. ಒಟ್ಟು 12 ಮಂದಿ ಪುರುಷರು 4 ಮಹಿಳೆಯರಿಗೆ ಸೋಂಕು ತಗುಲಿರುವಂತಹ ವಿಚಾರವನ್ನ ಹೆಲ್ತ್ ಬುಲೆಟಿನ್ನಲ್ಲಿ ಬಹಿರಂಗಪಡಿಸಲಾಗಿದೆ. ದುಬೈನಿಂದ ವಾಪಸ್ ಆಗಿರುವಂತಹ 15 ಜನರಿಗೆ ಸೋಂಕು ತಗುಲಿದೆ. ಇನ್ನು ಒಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಿಸಿರುವಂತದ್ದು. ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಮಹಿಳೆಗೆ ಸೋಂಕು ತಗುಲಿಕೊಂಡಿದೆ. ಈ ಮೂಲಕ ಒಟ್ಟು ಇವತ್ತು ಬೆಳಗ್ಗಿನ ವೇಳೆ ಕಂಡು ಬಂದಿರುವಂತಹ ಪ್ರಕರಣಗಳು 16. ಇದರಲ್ಲಿ 15 ವಿದೇಶದಿಂದ ಬಂದಿರುವಂತವರು, ಅಂದ್ರೆ ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರಲ್ಲೇ ಪತ್ತೆಯಾಗಿರುವಂತಹ ಪ್ರಕರಣಗಳು. ಇನ್ನು ಒಂದು ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕಂಡು ಬಂದಿರುವಂತದ್ದು. ಈ ಮೂಲಕ ಒಟ್ಟು 16 ಪಾಸಿಟಿವ್ ಕೇಸ್ಗಳನ್ನ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿದೆ. ಆತಂಕ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಮೇ 12ರಂದು ದುಬೈನಿಂದ ಈ ಎಲ್ಲ ಪ್ರಯಾಣಿಕರನ್ನ ಏರ್ಲಿಫ್ಟ್ ಮಾಡಲಾಗಿತ್ತು. ಏರ್ಲಿಫ್ಟ್ ಆಗಿದ್ದಂತಹ 179 ಪ್ರಯಾಣಿಕರ ಪೈಕಿ 123 ಜನರು ಮಂಗಳೂರಿನ ಜನರಿದ್ರು. ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಇದ್ದರು. ಉಳಿದವರು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರು. ಉಡುಪಿ ಜಿಲ್ಲೆಯಲ್ಲೂ ಕೂಡ ಇವತ್ತು 5 ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದ್ರೆ ವಿದೇಶದಿಂದ ಬಂದವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ಮಂದಿ, ಉಡುಪಿಯಲ್ಲಿ 5 ಮಂದಿ. ಈ ಮೂಲಕ ಒಟ್ಟು 20 ಕರಾವಳಿಯಿಂದ ಪಾಸಿಟಿವ್ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು. ಇನ್ನು 123 ಜನರ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯವರಿದ್ರು. ಅದರಲ್ಲಿ 15 ಜನರಿಗೆ ಇದೀಗ ಕೊರೋನಾ ಪಾಸಿಟಿವ್ ಆಗಿದೆ. 15 ಮಂದಿ ದುಬೈ ರಿಟರ್ನ್ಸ್ ಮತ್ತು 1 ಬೇರೆ ಕಾರಣದಿಂದಾಗಿ ಸೋಂಕು ತಗುಲಿರುವಂತದ್ದು. ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಅಂದ್ರೆ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಈ ಮೂಲಕ 29ಕ್ಕೆ ಏರಿಕೆಯಾಗಿದೆ. ಪತ್ತೆಯಾದ ಪಾಸಿಟಿವ್ ಕೇಸ್ಗಳ ಸಂಖ್ಯೆ 50ಕ್ಕೆ ಏರಿಕೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗೆ 5 ಮಂದಿ ಬಲಿಯಾಗಿದ್ದಾರೆ. ನಿನ್ನೆಯ ದಿನ ಕೂಡ ಶಕ್ತಿನಗರ ಮೂಲದ ಮಹಿಳೆ ಸೋಂಕಿಗೆ ಬಲಿಯಾಗಿದ್ರು. ಫಸ್ಟ್ ನ್ಯೂರೋ ಆಸ್ಪತ್ರೆಯಿಂದ ಏನು ತಗುಲಿದೆ ಸೋಂಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಟಿವ್ ಪ್ರಕರಣಗಳು ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಇದೆ. ಈ ನಡುವೆ ಸುರತ್ಕಲ್ ಗುಡ್ಡೆಕೊಪ್ಪಲ ನಿವಾಸಿ 68 ವರ್ಷದ ಮಹಿಳೆಗೂ ಕೂಡ ಪಾಸಿಟಿವ್ ಕಂಡು ಬಂದಿರುವಂತದ್ದು. 15 ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರು, 1 ಗುಡ್ಡೆಕೊಪ್ಪಲ ಮೂಲದ ಮಹಿಳೆ. ಉಸಿರಾಟ ಸಂಬಂಧಿ ತೊಂದರೆಯಿಂದ ಆಸ್ಪತ್ರೆಗೆ ಈಕೆಯನ್ನು ದಾಖಲು ಮಾಡಲಾಗಿತ್ತು. ಕೊರೋನಾ ಹಿನ್ನೆಲೆಯ ಬಗ್ಗೆ ತಪಾಸಣೆ ಚುರುಕು ಆಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗೇಶ್ ಕಾವೂರು. ಹಲೋ ನಾಗೇಶ್. ಎಸ್, ದಕ್ಷಿಣ ಕನ್ನಡ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ, ಅಂದ್ರೆ ನಿರೀಕ್ಷೆಗಳಿತ್ತು ಸ್ವಲ್ಪ ಪಟ್ಟಿನಲ್ಲಿ ಒಂದು ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ಬೋದು ಅನ್ನುವಂಥದ್ದು. ಅಂದ್ರೆ ಈಗ ಮೊದಲ ಹಂತದಲ್ಲೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪಾಸಿಟಿವ್ ಪ್ರಕರಣಗಳು ಕಂಡು ಬರ್ಬೋದು ಅನ್ನುವಂತಹ ನಿರೀಕ್ಷೆಗಳಿರ್ಲಿಲ್ಲ. ಸೊ ಇದೀಗ 16 ಪ್ರಕರಣ ಅಂದ್ರೆ 15 ವಿದೇಶದಿಂದ ಬಂದಿರುವಂತವರು, 1 ಜಿಲ್ಲೆಗೆ ಸಂಬಂಧಪಟ್ಟ ಆಗಿರುವಂತದ್ದು. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ ಈಗ? ಹೌದು ಗೌತಮ್, ಯಾರು ಕೂಡ ಇಷ್ಟು ದೊಡ್ಡ ಮಟ್ಟಿನ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಕೊರೋನಾ ವೈರಸ್ ದೊಡ್ಡ ಮಟ್ಟಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆವರಿಸಿದೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ. ಅಂದ್ರೆ ಈಗ ಮೊನ್ನೆ ತಾನೇ ಒಂದು ಮೇ 12ರಂದು ದುಬೈನಿಂದ ಆಗಮಿಸಿದ ದುಬೈನಿಂದ 179 ಮಂದಿ ಆಗಮಿಸಿದ್ರು. ಅವರನ್ನು ಈಗ ಕ್ವಾರಂಟೈನ್ ಇಡಲಾಗಿತ್ತು. ಆ ಮೂಲಕ ಅವರಿಗೆ ಇವತ್ತು ಅಂದ್ರೆ 16 ಮಂದಿಗೆ ಇವತ್ತು ಕೊರೋನಾ ವೈರಸ್ ಪಾಸಿಟಿವ್ ಆಗಿ ಪತ್ತೆಯಾಗಿರುವಂತದ್ದು. ಜೊತೆಗೆ ಇವತ್ತು ಅಂದ್ರೆ 15 ಪ್ಲಸ್ ಅಂದ್ರೆ 6 15 ಪ್ಲಸ್ 1 ಅಂದ್ರೆ ಸುರತ್ಕಲ್ನ ಒಂದು ಮಹಿಳೆಗೆ ಕೂಡ ಒಂದು ಸೋಂಕು ದೃಢಪಟ್ಟಿರುವಂತದ್ದು. ಹೀಗಾಗಿ ಅದರಲ್ಲಿ 12 ಮಂದಿ ಪುರುಷರಿದ್ದಾರೆ, 4 ಮಂದಿ ಮಹಿಳೆಯರು ಇರುವಂತದ್ದು. ಅಂದ್ರೆ ಈ ಹಿಂದೆ ಕೂಡ 2 ದಿನಗಳ ಹಿಂದೆ ಅವರು ದುಬೈನಿಂದ ಆಗಮಿಸಿದ್ರು. ಅವರನ್ನು ಮಂಗಳೂರಿನ ಹೊರವಲಯದ ಒಂದು ಕ್ವಾರಂಟೈನ್ ಇಡಲಾಗಿತ್ತು. ಅವರಿಗೆ ಕ್ವಾರಂಟೈನ್ ಮೂಲಕ ಇವತ್ತು ಅವರ ಒಂದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಈ ಒಟ್ಟಾರೆಯಾಗಿ ದಕ್ಷಿಣ ಜಿಲ್ಲೆಯಲ್ಲಿ ಈಗ ಸೋಂಕಿತರ ಸಂಖ್ಯೆ 50ಕ್ಕೆ ಏರಿಕೆಯಾಗಿರುವುದು ಸಾಕಷ್ಟು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಈಗ ಸುರತ್ಕಲ್ನಲ್ಲಿ ಈಗ ಸಾಕಷ್ಟು ಸೀಲ್ ಡೌನ್ ಮಾಡಲಾಗಿರುವಂಥದ್ದು. ಅಂದ್ರೆ ಅಲ್ಲಿ ಈಗಾಗಲೇ ಒಂದು ಮಹಿಳೆಗೆ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಸುರತ್ಕಲ್ನ ಕೊಪ್ಪ ನಿವಾಸಿ ಮಹಿಳೆಗೆ ಸೋಂಕು ತಗುಲಿದ ಹಿನ್ನೆಲೆಯಲ್ಲಿ ಈಗ ಆ ಪ್ರದೇಶಕ್ಕೆ ಈಗ ಸೀಲ್ ಡೌನ್ ಮಾಡಲಾಗಿರುವಂಥದ್ದು. ಗೌತಮ್, ಎಸ್, ಇನ್ನು ಇವರ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ರು, ಇದರ ಬಗ್ಗೆ ಏನಾದ್ರೂ ಡೀಟೇಲ್ಸ್ಗಳು ಈಗ ಸಿಗ್ತಾ ಇದೆಯಾ ನಾಗೇಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ?
ಅಂದ್ರೆ ಈಗ ಮಹಿಳೆಗೆ ಅಂದ್ರೆ ಸುರತ್ಕಲ್ ಮಹಿಳೆಗೆ ಒಂದು ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಅವರನ್ನು ಯಾರ ಜೊತೆ ಸಂಪರ್ಕ ಇದ್ರು ಮತ್ತೆ ಅವರನ್ನು ಈಗ ಜಿಲ್ಲಾಡಳಿತ ಸಂಪರ್ಕ ಇವತ್ತು ಮಾಹಿತಿ ಅಂದ್ರೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅವರ ಯಾರ ಜೊತೆ ಸಂಪರ್ಕ ಇದೆ ಅವರನ್ನು ಕೂಡ ಎಲ್ಲರನ್ನು ಕೂಡ ಕ್ವಾರಂಟೈನ್ ಇಡಲಾಗಿದೆ ಎಂಬುದನ್ನು ಈಗ ಜಿಲ್ಲಾಧಿಕಾರಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿರುವಂತದ್ದು. ಆ ಮೂಲಕ ಅವರಿಗೆ ಇನ್ನಷ್ಟು ಅವರ ಕ್ವಾರಂಟೈನ್ ಇಡಲಾಗಿದೆ. ಅವರ ಇನ್ನಷ್ಟು ಅವರ ಗಂಟಲು ದ್ರವ ತಪಾಸಣೆ ಬಳಿಕ ಅವರಿಗೆ ಕ್ವಾರಂಟೈನ್ ಅಂದ್ರೆ ಸೋಂಕು ತಗೊಳ್ಳಿ ಇನ್ನು ಮಾಹಿತಿ ಸಿಗಬೇಕಾಗುತ್ತೆ ಗೌತಮ್. ಎಸ್, ಇನ್ನು ದುಬೈನಿಂದ ಏನು ಇಷ್ಟು ಮಂದಿ ಪ್ರಯಾಣಿಕರು ಬಂದಿದ್ರು, ದುಬೈನಲ್ಲಿ ಅವರ ಆರೋಗ್ಯ ತಪಾಸಣೆಗಳಾಗಿದೆ ಅನ್ನುವಂತಹ ಮಾಹಿತಿಗಳಿರುವಂತದ್ದು. ಅಂದ್ರೆ ಆರೋಗ್ಯ ತಪಾಸಣೆ ಯಾವ ರೀತಿಯಾಗಿದೆ, ಅಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗಿತ್ತು ಅಥವಾ ಕೇವಲ ಟೆಂಪರೇಚರ್ ಅಥವಾ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾತ್ರ ಚೆಕ್ ಮಾಡಿ ಇಲ್ಲಿಗೆ ಕಳುಹಿಸಿಕೊಡಲಾಗಿತ್ತ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಸಿಕ್ಕಿದೆಯಾ ನಾಗೇಶ್ ಜಿಲ್ಲಾಡಳಿತದಿಂದ? ಗೌತಮ್, ಅಂದ್ರೆ ದುಬೈನಿಂದ ಆಗಮಿಸಿದ ಯಾರು ಕೂಡ ಆಗಮಿಸಿದ್ರು ಅವರನ್ನು ಕೂಡ ಒಂದು COVID-19ಗೆ ಅಂದ್ರೆ ಚಿಕಿತ್ಸೆ ಅಂದ್ರೆ ಅವರ ತಪಾಸಣೆ ಮಾಡಬೇಕಾಗುತ್ತೆ. ತಪಾಸಣೆ ಮೂಲಕ ಅವರನ್ನು ಇಲ್ಲಿಗೆ ಕಳಿಸಲಾಗುತ್ತೆ. ಆದ್ರೆ ಅವರಿಗೆ ಯಾರಿಗೂ ಕೂಡ COVID-19 ಪತ್ತೆ ಆಗಿಲ್ಲ. ಆ ಮೂಲಕ ಅವರನ್ನು ಇಲ್ಲಿಗೆ ಕಳಿಸಲಾಗಿತ್ತು. ಆ ಬಳಿಕವಷ್ಟೇ ಜಿಲ್ಲಾಡಳಿತ ಕೂಡ ಅವರು ಯಾರು ಕೂಡ ಅಂದ್ರೆ ಯಾರು ವಿದೇಶದಿಂದ ಬಂದ್ರು ಅವರನ್ನು ಕೂಡ ಅಂದ್ರೆ ಕ್ವಾರಂಟೈನ್ ಮೂಲಕ ಇಡಲಾಗುತ್ತೆ. ಆ ಮೂಲಕ ಇವತ್ತು ಅಂದ್ರೆ ದುಬೈನಿಂದ 190 ಮಂದಿ, ಅದರಲ್ಲಿ ಕೂಡ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇದರಲ್ಲಿ ಕೂಡ ಉಡುಪಿ ಜಿಲ್ಲೆಯಲ್ಲೂ ಕೂಡ ಆಗಿರ್ಬೋದು. ಈ ಮೂಲಕ ಜಿಲ್ಲಾಡಳಿತ ಅವರನ್ನು ಕ್ವಾರಂಟೈನ್ ಇಡಲಾಗಿತ್ತು. ಆ ಮೂಲಕ ಅವರಿಗೆ ಇವತ್ತು ಅಂದ್ರೆ ಪಾಸಿಟಿವ್ ಪ್ರಕರಣ ಪತ್ತೆ ಅಂದ್ರೆ ಇವತ್ತು ಮುನ್ನೆ ಅವತ್ತು ಗಂಟಲು ದ್ರವ್ಯವನ್ನು ತಪಾಸಣೆಗೆ ಒಳಪಡಲಾಗಿತ್ತು. ಆದ್ರೆ ಇವತ್ತು 12 ಗಂಟೆ ಅಂದ್ರೆ ಇವತ್ತು ಬೆಳಿಗ್ಗೆ ಇವತ್ತು ಪಾಸಿಟಿವ್ ಪ್ರಕರಣ ಪತ್ತೆ ಆಗಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಾಹಿತಿಯನ್ನ ಗಮನಿಸೋದಿದ್ರೆ ಇವತ್ತು 16 ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿದೆ. ಇದರಲ್ಲಿ 15 ದುಬೈನಿಂದ ಬಂದಿರುವಂತಹ ಪ್ರಯಾಣಿಕರು, ಒಬ್ಬ ಮಹಿಳೆ ಮಂಗಳೂರು ಸುರತ್ಕಲ್ನ ಗುಡ್ಡೆಕೊಪ್ಪಲ ಮೂಲದ ಮಹಿಳೆ ತೀವ್ರ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಅಂದ್ರೆ SARI ಕೇಸ್ ಅಂತ ಏನು ಗುರುತಿಸಲಾಗುತ್ತೆ ಅದರ ಅನ್ವಯ ಆಕೆಯ ಆಸ್ಪತ್ರೆಗೆ ದಾಖಲಾಗಿದ್ರು. ಆ ಸಂದರ್ಭದಲ್ಲಿ ಆಕೆಯ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸಲಾಗಿತ್ತು. ರಿಪೋರ್ಟ್ ಬಂದಿರುವಾಗ ಅದರಲ್ಲಿ ಪಾಸಿಟಿವ್ ಕಂಡು ಬಂದಿದೆ. ಈ ಮೂಲಕ ಇವತ್ತು 16 ಪಾಸಿಟಿವ್ ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬಂದಿದೆ. ಅಂದ್ರೆ ಈಗ ರಾಜ್ಯದಲ್ಲೂ ಕೂಡ 1032ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ 16 ಪೇಷಂಟ್ಗಳ ಪಾಲು ದಕ್ಷಿಣ ಕನ್ನಡ ಜಿಲ್ಲೆಯದ್ದೇ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಅಂದ್ರೆ ಪೇಷಂಟ್ ನಂಬರ್ 1001ರಿಂದ 1016ರವರೆಗೆ ಇರುವಂತಹ ಪೇಷಂಟ್ಗಳೆಲ್ಲರೂ ಕೂಡ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು ಎನ್ನುವಂತಹ ವಿಚಾರಗಳು ನಮಗೆ ಲಭಿಸ್ತಾ ಇದೆ. ಅಂದ್ರೆ ಪೇಷಂಟ್ ನಂಬರ್ 1001 69 ವರ್ಷದ ಮಹಿಳೆ, ವಿದೇಶದಿಂದ ಬಂದಿರುವಂತಹ ಮಹಿಳೆ. ಸೊ ಇವರಿಗೆ ಸೋಂಕು ತಗುಲಿದೆ. ಇನ್ನು ಪೇಷಂಟ್ ನಂಬರ್ 1002 6 ವರ್ಷದ ಒಂದು ಮಗುವಿನಲ್ಲಿ ಈಗ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1003 45 ವರ್ಷದ ಪುರುಷರಲ್ಲಿ ಸೋಂಕು ಕಾಣಿಸಿಕೊಂಡಿದೆ, ದುಬೈನಿಂದ ಬಂದಿರುವಂಥವ್ರು. ಇನ್ನು 1004 ಪೇಷಂಟ್ ನಂಬರ್ 33 ವರ್ಷದ ಮಹಿಳೆ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಪೇಷಂಟ್ ನಂಬರ್ 1005 27 ವರ್ಷದ ಮಹಿಳೆಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಪೇಷಂಟ್ ನಂಬರ್ 1006 81 ವರ್ಷದ ಪುರುಷರಲ್ಲಿ ಸೋಂಕು ಕಾಣಿಸಿಕೊಂಡಿರುವಂಥದ್ದು. 1007 27 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಪೇಷಂಟ್ ನಂಬರ್ 1008 76 ವರ್ಷದ ವೃದ್ಧರು ಸೋಂಕಿಗೆ ತುತ್ತಾಗಿರುವಂಥದ್ದು. ಇನ್ನು ಪೇಷಂಟ್ ನಂಬರ್ 1009 ಇವರು 68 ವರ್ಷದ ಮಹಿಳೆ, ಅಂದ್ರೆ SARI ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂತಹ ಕೆಲಸಗಳಾಗ್ತಾ ಇತ್ತು. ಇನ್ನು ಪೇಷಂಟ್ ನಂಬರ್ 1010 37 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿದ್ದಾರೆ. ಇನ್ನು ಪೇಷಂಟ್ ನಂಬರ್ 1011 38 ವರ್ಷದ ಯುವಕನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಪೇಷಂಟ್ ನಂಬರ್ 1012 65 ವರ್ಷದ ಪುರುಷ ಸೋಂಕಿಗೆ ತುತ್ತಾಗಿರುವಂಥದ್ದು. ಪೇಷಂಟ್ ನಂಬರ್ 1013 39 ವರ್ಷದ ಪುರುಷರಲ್ಲಿ ಮತ್ತೊಂದು ಪಾಸಿಟಿವ್ ಪ್ರಕರಣ ಕಂಡು ಬಂದಿರುವಂಥದ್ದು. ಪೇಷಂಟ್ ನಂಬರ್ 1014 40 ವರ್ಷದ ಪುರುಷ, ಅವರು ಕೂಡ ವಿದೇಶದಿಂದಲೇ ಬಂದಿರುವಂಥವರು, ದುಬೈನಿಂದ ಆಗಮಿಸಿರುವಂಥವರು. ಪೇಷಂಟ್ ನಂಬರ್ 1015 71 ವರ್ಷದ ಪುರುಷ. ಪೇಷಂಟ್ ನಂಬರ್ 1016 40 ವರ್ಷದ ಪುರುಷ, ಇವರು ಕೂಡ ಸೋಂಕಿಗೆ ತುತ್ತಾಗಿದ್ದಾರೆ ಎನ್ನುವಂತಹ ವಿಚಾರಗಳನ್ನು ನಾವು ಗಮನಿಸಬಹುದು. ಈ ಮೂಲಕ 125 ಜನರ ಪೈಕಿ 15 ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂಥದ್ದು ಅನ್ನುವಂಥ ವಿಚಾರಗಳನ್ನು ನಾವು ಗಮನಿಸಬಹುದು.